ನನಗೆ ಬಹಳ ಆಶ್ಚರ್ಯ. ನವೆಂಬರ್ನಿಂದ ವಾತಾವರಣ ಬದಲಾಯಿತು. ನೈಜ ಹಿಂದುತ್ವ ಅಂತೇಳಿ ಒಬ್ಬ ಡೀಲ್ ಮಾಸ್ಟರ್ ಬಂದ್ರಿ ಇಲ್ಲಿಗೆ. ಕಾಂಗ್ರೆಸ್ಸಿನ ಬಿ ಟೀಮ್ ಅಂತೇಳಿ ಮೊದಲಿನಿಂದ ಹೇಳ್ತಾ ಬಂದ್ವಿ. ಪ್ರಮೋದ್ ಮುತಾಲಿಕರಿಗೆ ನಾನು ಹೇಳ್ತಾನೆ, ಮೊದಲ ಬಾರಿ ಹೆಸರು ಪ್ರಯೋಗ ಮಾಡ್ತಾ ಇದ್ದಾನೆ. ಯಾಕೆ ಇಲ್ಲಿಗೆ ಬಂದ್ರಿ ನೀವು? ಪ್ರಹ್ಲಾದ್ ಜೋಶಿ ವಿರುದ್ಧ ಸ್ಪರ್ಧೆ ಆಯಿತು, ಅನಂತ್ ಕುಮಾರ್ ವಿರುದ್ಧ ಸ್ಪರ್ಧೆ ಆಯಿತು, ಇವತ್ತು ಇಲ್ಲಿ ಸ್ಪರ್ಧೆ ಆಯಿತು. ಮುಂದಿನ ಲೋಕಸಭೆಗೆ ಎಲ್ಲಿ ಡೀಲ್ಗೆ ಹೊರಟಿದ್ದೀರಿ? ನಾನು 10 ಬಾರಿ ಹೇಳ್ತಾನೆ, ಪ್ರಮೋದ್ ಮುತಾಲಿಕ್ ಒಬ್ಬ ಡೀಲ್ ಮಾಸ್ಟರ್. ಹಣ ಸಿಗುತ್ತೆ ಅಂತಾದ್ರೆ ಏನ್ ಬೇಕಾದ್ರೂ ಮಾಡಬಲ್ರು. ಹಣ ಸಿಗುತ್ತೆ ಅಂತಾದ್ರೆ ಅಭಿವೃದ್ಧಿಯ ಬಗ್ಗೆ ಅಪಹಾಸ್ಯಗಳು ನಡೀತು. ಕಾರ್ಕಳದಲ್ಲಿ ಅಭಿವೃದ್ಧಿಯ ಬಗ್ಗೆ ಚರ್ಚೆಗಳು ನಡೀಲಿಲ್ಲ. ಅಭಿವೃದ್ಧಿಯನ್ನು ಅಪಮಾನ ಮಾಡಿದ್ರು, ಅಭಿವೃದ್ಧಿಯನ್ನು ಅಪಹಾಸ್ಯ ಮಾಡಿದ್ರು. ಕ್ರಿಕೆಟ್ ಆಡಿದ್ರಲ್ಲ ನೀವು, ಪರಶುರಾಮ ಕ್ಷೇತ್ರಕ್ಕೆ ಹೋಗಿ ಅವರು ಮತ್ತು ಅವರ ಬೆಂಬಲಿಗರು ಒಂದ್ಸರಿ 6 ಬೀಳಿ ಎಷ್ಟು ಎತ್ತರ ಇದೆ ಅನ್ನೋದು ಗೊತ್ತಾಗುತ್ತೆ. ಬರೀ ನೀರಿಲ್ಲ ಅಂತ ಹೇಳಿ ಕ್ರಿಕೆಟ್ ಆಡಿದ ಅಷ್ಟೇ ಅಲ್ಲ, ಅಲ್ಲಿ ಮೇಲಿಂದ ಕೆಳಗೆ ಬೀಳಬೇಕು, ಎಷ್ಟು ಅಡಿ ಎತ್ತರ ಇದೆ ಅಂತ ಗೊತ್ತಾಗುತ್ತೆ. ಪರಶುರಾಮ ಥೀಮ್ ಪಾರ್ಕ್ ಇಲ್ಲಿಯ ತನಕ ಚರ್ಚೆಗಳ ನಾನು ಬಾಯಿ ಬಿಡ್ಲಿಲ್ಲ. ನೋಡೋಣ, ಸಭ್ಯತೆಯನ್ನ ಮಾತಾಡೋಣ, ಸಭ್ಯತೆಯಿಂದ ಇರೋಣ ಅಂತ ಹೇಳಿದ್ವಿ. ಪ್ರಮೋದ್ ಮುತಾಲಿಕ್ರೆ, ಹಣಕ್ಕೋಸ್ಕರ ಉತ್ತರ ಕರ್ನಾಟಕದಲ್ಲಿ ಹಿಂದೂಗಳ ಹತ್ಯೆಯನ್ನ ಟೈಗರ್ ಗ್ಯಾಂಗಿನ ನೆಪದಲ್ಲಿ ಎಷ್ಟು ಬಾರಿ ಮಾಡಿಸಿದ್ರಿ ನೀವು? ದಾಖಲೆಗಳು ಕೊಡಬೇಕಾ? ಆ ಹತ್ಯೆಯನ್ನು ಮಾಡಿದಂತವ್ರು ಇವತ್ತಿಗೂ ಕೂಡ ಗುಲ್ಬರ್ಗ ಜೈಲಿನಲ್ಲಿದ್ದಾರೆ. ಇಲ್ಲಿ ಬಾಳಿ ಕಾರ್ಯಕರ್ತರ ರಕ್ಷಣೆ ಅಂತ ಹೇಳಿದ್ರಿ. ನಾನು ಅಧಿಕೃತವಾಗಿ ಹೇಳ್ತಾನೆ, ಹಣಕ್ಕೋಸ್ಕರ ಹಿಂದೂಗಳನ್ನು ಹತ್ಯೆ ಮಾಡಿದಂತ ಉತ್ತರ ಕರ್ನಾಟಕದ ಆ ಟೈಗರ್ ಗ್ಯಾಂಗಿನ ಗುಂಪುಗಳು ಇವತ್ತಿಗೂ ಕೂಡ ಜೈಲಿನಲ್ಲಿ ಕೊಳೆ ಕಳೀತಾ ಇದ್ದಾರೆ. ಯಾಕೆ ಮಾತಾಡೋದಿಲ್ಲ ನೀವತ್ತು? ಬಹಳ ಆಶ್ಚರ್ಯ ನನಗೆ. ಅವರನ್ನ ಉಬ್ಬಿಸಿ ಪಬ್ಬಿಸಿ ಬೆಳೆಸಿದ್ರಲ್ಲಿ ಚುನಾವಣೆ ಹಿಂದಿನ ದಿನ ಆ ಎಲ್ಲ ಬೆಂಬಲಿಗರು ಕಾಂಗ್ರೆಸ್ಗೆ ಮತವನ್ನ ಕೇಳ್ತಾರೆ. ಯಾವುದು ನೈಜ ಹಿಂದುತ್ವ, ಯಾವುದು ಭ್ರಷ್ಟಾಚಾರ ಅಂತ ಚರ್ಚೆ ಆಗಬೇಕಲ್ಲ ಇಲ್ಲಿ. ಕಾರ್ಕಳದ ಮತದಾರ ಅತ್ಯಂತ ನೆಮ್ಮದಿಯಿಂದ ಬದುಕಿದ್ದ. ನನಗೆ ಅತ್ಯಂತ ಸಮಾಧಾನ ಮತ್ತು ಕಾರ್ಕಳದವರಿಗೆ ನನ್ನ ಅಭಿನಂದನೆ ಏನಂತ ಕೇಳಿದ್ರೆ, ನವೆಂಬರ್ನಿಂದ ಮೇ ತನಕ ಎಷ್ಟು ಫೋಟೋಗಳನ್ನು ತೆಗೆಸಿದ್ರೋ ಅಷ್ಟು ಮತವೂ ಬೀಳಲಿಲ್ಲ ನಿಮಗೆ. ನೀವು ಫೇಸ್ಬುಕ್ಗೆ ಹಾಕಿದಷ್ಟು ಫೋಟೋದಷ್ಟು ಮತ ಬರಲಿಲ್ಲ. ಚುನಾವಣೆಗೆ ಸ್ಪರ್ಧೆ ಮಾಡ್ತಾನೆ ನಾನೇನೋ ಕಟ್ಟಿ ಕಡ್ದಾಕ್ತಾನೆ ಅಂತ ಬಂದ್ರಿ. ಎಲ್ಲೆಲ್ಲಿ ಎಷ್ಟೆಷ್ಟು ಹಣ ಎತ್ತಿದಿರಿ ಅಂತ ಗೊತ್ತಿದೆ. ಯಾರ್ಯಾರ ಹತ್ರ ಎಷ್ಟು ಹಣ ತೆಗೆದುಕೊಂಡಿದ್ದೀರಿ ಅಂತ ಗೊತ್ತಿದೆ. ಪ್ರತಿ ಚುನಾವಣೆಯಲ್ಲಿ ನಿಲ್ಲಬೇಕಾದ್ರೆ ಎಲ್ಲೆಲ್ಲಿ ಹಣ ತೆಗೆದುಕೊಂಡಿದ್ದೀರಿ ಅಂತ ಗೊತ್ತಿದೆ. ಕಾಲ ಬಂದಾಗ ಉತ್ತರ ಕೊಡ್ತೇನೆ. ನಾನು ಹೆಚ್ಚು ಮಾತಾಡೋದಿಲ್ಲ. ಯಾವತ್ತೂ ಕೂಡ ವೈಯಕ್ತಿಕ ಟೀಕೆಗಳನ್ನು ಯಾವತ್ತೂ ಕೂಡ ನಾನು ಮಾಡಲಿಲ್ಲ. ಇನ್ನು ಪುರಸಭೆಯ ಒಬ್ಬ ಚಿಲ್ಲರೆ ನಾಯಕ ನನ್ನ ಬಗ್ಗೆ ಮಾತಾಡ್ತಾನೆ.